ಕೇಂದ್ರ ಸರ್ಕಾರವು ತಳವಾರ ಸಮುದಾಯವನ್ನ ಪರಿಶಿಷ್ಟ ಪಂಗಡದ ಮೀಸಲಾತಿಗೆ ಸೇರ್ಪಡೆಗೊಳಿಸಿದೆ. ಈಗಾಗಲೇ ದೇಶದ ಹಲವು ರಾಜ್ಯಗಳಲ್ಲಿ ಎಸ್ಟಿ ಪ್ರಮಾಣ ಪತ್ರ ಕೊಡುತ್ತಿವೆ. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಈ ಮೀಸಲಾತಿಯಿಂದ ದೂರವಿಟ್ಟು ತಳವಾರ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ. ಇದರಿಂದ ಶೈಕ್ಷಣಿಕ ಮತ್ತು ಸರ್ಕಾರದ ಯೋಜನೆಗಳಿಂದ ವಂಚಿತರಾಗುತ್ತಿದ್ದಾರೆ. ಇಷ್ಟಾದರೂ ಸರ್ಕಾರ ನಮ್ಮ ತಳವಾರ ಸಮುದಾಯವನ್ನ ಪರಿಗಣಿಸಿಲ್ಲ ಎಂದು ರನ್ನಬೆಳಗೊಳ್ಳಿ ಪಟ್ಟಣದ ನಿಜ ಶರಣ ಅಂಬಿಕರ ಚೌಡಯ್ಯ ಭವನದಲ್ಲಿ ಬೇಡಿಕೆಗಳನ್ನು ಪ್ರದರ್ಶಿಸುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ತಳವಾರ ಸಮುದಾಯದ ಜನಕ್ಕೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಎಸ್ಟಿ ಪ್ರಮಾಣ ಪತ್ರ ನೀಡದಿದ್ದರೆ ಊರಿಗೆ 100 ಬಡಿಗೆ ಹಿಡಿದು ಉಗ್ರ ಹೋರಾಟ ಮಾಡುವುದಾಗಿ ತಳವಾರ ಮತ್ತು ಪರಿವಾರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಶ್ರೀ ಶಿವಾಜಿ ಮೇಟಗಾರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಸುಮಾರು ಒಂದು ವರ್ಷಗಳ ಹಿಂದೆ ಇವತ್ತು ಕೇಂದ್ರದಿಂದ ಗೆಜೆಟ್ ಆಗಿ ಬಂದಿದೆ. ತಳವಾರಿಗೆ ಎಸ್ಟಿ ಸರ್ಟಿಫಿಕೇಟ್ ಕೊಡಬೇಕಾಗಿದ್ದು ಈ ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಅವರು ಅದಕ್ಕೆ ನೂರಾರು ಕಾರಣಗಳು ಕೊಡ್ತಾರೆ. ನಮಗೆ ಭೇಟಿಯಾಡೋ ಲಕ್ಷಣಗಳಿಲ್ಲ, ಮತ್ತು ಇವರಿಗೆ ವಾಲ್ಮೀಕಿ ಅವ್ರ ಜೊತೆ ಸಂಬಂಧಗಳು ಆಗಲ್ಲ, ಇವರು ವಾಲ್ಮೀಕಿ ಸಮುದಾಯದವರಲ್ಲ, ಮತ್ತು ಇವರು ಒರಿಜಿನಲ್ ಕಾಪಿ ತಳವಾರ ಅಲ್ಲ ಅಂತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ತಳವಾರ ಸಮಾಜಕ್ಕೆ ನಮ್ಮ ಸರ್ಟಿಫಿಕೇಟ್ ತಡೆ ಹಿಡಿದಿದ್ದಾರೆ. ನಾನು ಕೇಳೋದು ಇಷ್ಟೇ, ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮದು ಶಿಫಾರಸಾಗಿ ಕೇಂದ್ರ ಸರ್ಕಾರದಿಂದ ತಳವಾರಿಗೆ ಇವತ್ತು ಪರಿವಾರ ಮತ್ತು ತಳವಾರದವರಿಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕಂತೇಳಿ ಗೆಜೆಟ್ ಆಗಿ ಬಂದಿದೆ. ನಾವು ಸಮುದಾಯದ ಮೇಲೆ ಒಂದು ಅಧ್ಯಯನ ಆಗಿರ್ತದೆ, ಅಧ್ಯಯನದ ಪ್ರಕಾರ ಅಲ್ಲಿ ಗೆಜೆಟ್ ಇರ್ತದೆ, ಗೆಜೆಟ್ ಆಗಿ ಬಂದಿದೆ. ಇವತ್ತು ನಮ್ಮ ಮೇಲೆ ಅಧ್ಯಯನ ಆಗಿದೆ, ಅಧ್ಯಯನ ಆಗಿ ಬಂದರೂ ನಾವು ನಿಜವಾದ ತಳವಾರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ, BJP ಸರ್ಕಾರ ಕೇಳ್ತಾ ಇದ್ದೀನಿ, ನಾವು ನಿಜವಾದ ತಳವಾರ ಅಲ್ಲ ಅಂದ್ರೆ ನಾವು ಈಗ 1 ವರ್ಷ ಆಯ್ತಲ್ಲ, ನಾವು ಡೂಪ್ಲಿಕೇಟ್ ತಳವಾರ ಅಲ್ಲ, ಒರಿಜಿನಲ್ ತಳವಾರಿಗೆ ಕೊಡ್ಬೇಕು. ಇಲ್ಲಿ ತನಕ ಸರ್ಟಿಫಿಕೇಟ್ ಒರಿಜಿನಲ್ ಯಾರಾದ್ರೂ ನಮ್ಗೆ ಬಿಟ್ಟು ಕೊಡ್ರಿ, ಅದನ್ನೂ ಇಲ್ಲ. ಇವತ್ತು ನಮ್ಮ ತಳವಾರ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಇವತ್ತು ನಮಗೆ ಕ್ಯಾಟಗರಿ 1 ತೆಗೆದ್ರಿ, ಒಟ್ಟು ಕ್ಯಾಟಗರಿ 1 ತೆಗೆದು ಮತ್ತು ಕ್ಯಾಟಗರಿ 1 ಸೇರಿಸಿದ್ರು. 88H ಪದ್ದಾಗ ಒಂದೇ ಒಂದು ತಳವಾರ ಇದೆ, ತಳವಾರ 2 ಇಲ್ಲಿ ಇಡೀ ರಾಜ್ಯದಾಗ ತಳವಾರ ಇರೋದು ಒಂದೇ. ಅದಕ್ಕೆ ನಮಗೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತಂದರೆ BJP ಸರ್ಕಾರದ ಒಂದು ಯಾರು ಮುಖ್ಯಮಂತ್ರಿಗಳು ಹಿಂದೆ ಯಡಿಯೂರಪ್ಪ ಸಾಹೇಬರು ಇದ್ದಾರಲ್ಲ, ಅವರು ಯಾವ ಜಾರಕಿಹೊಳಿ ಸಾಹೇಬರದು ಕಾರಜೋಳ ಸಾಹೇಬರ ಮಾತು ಕೇಳಿ ನಮ್ಗೆ ಕೊಡಲಿಲ್ಲ, ಅನ್ಯಾಯ ಮಾಡಿದರು. ಈ ಸಂದರ್ಭದಲ್ಲಿ 3 ಜಿಲ್ಲೆಗಳಿಂದ ಜನರು ಭಾಗವಹಿಸಿದ್ರು.